ಚಿಕ್ಕಂದಿನಿಂದಲೇ ಚಿತ್ರಕಲೆಯನ್ನ ಮೈಗೂಡಿಸಿಕೊಂಡು ಬೆಳೆದ ಕಾರ್ಕಳದ ಸೂರ್ಯ ಪುರೋಹಿತ್ ಇಂದು ಈ ಕಲೆಯಿಂದಲೇ ಜೀವನ ನಡೆಸುತ್ತಾ ದೇಶ ವಿದೇಶಗಳಲ್ಲಿ ತಮ್ಮ ಕೈಚಳಕದಿಂದ ಕೀರ್ತಿ ಗಳಿಸುತ್ತಿದ್ದಾರೆ. ಸಮೀಪದ ಪಡ್ರೆಯ ವಿಠಲ ಆಚಾರ್ಯ ಮತ್ತು ಲಕ್ಷ್ಮೀ ಆಚಾರ್ಯ ದಂಪತಿಗಳ ಮಗನೇ ಸೂರ್ಯ ಪುರೋಹಿತ್. ಶಾಲಾ ದಿನಗಳಲ್ಲಿ ಶಾಲೆಯಲ್ಲಿ ನಡೆಯುವ ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸ್ತಾ ಇದ್ರು. ತಮ್ಮ ಕುಟುಂಬವೇ ಚಿತ್ರಕಲೆಯನ್ನ ನೆಚ್ಚಿಕೊಂಡಿರುವ ಕುಟುಂಬವಾಗಿದೆ. ಇದರ ಬಗ್ಗೆ ಈ ರೀತಿ ಹೇಳುತ್ತಾರೆ. ನನ್ನ ತಂದೆ ಹೆಸರು ವಿಠಲಾಚಾರ್ಯ, ನನ್ನ ತಾಯಿ ಲಕ್ಷ್ಮಿ, ಮತ್ತು ನಮ್ಮ ಮನೆಯ ಒಂದು ಎಲ್ಲ ಮನೆಯವರು ಅಣ್ಣ ತಮ್ಮಂದಿರೆಲ್ಲ ಒಂದು ಕಲೆಗಾರ, ಅಂದರೆ ಚಿತ್ರಗಾರರು. ತನ್ನ ತಂದೆ ಕೂಡ ನಾಟಕ ಎಲ್ಲ ಮಾಡ್ತಾಯಿದ್ರು, ಅವರೇ ಹೆಸರುವಾಸಿಯಾಗಿದ್ದರು. ಎಲ್ಲ ನನ್ನ ತಂಗಿ ಕೂಡ ಒಳ್ಳೆ ಗಾಯಕಿ ಕೂಡ ಆಗಿದ್ಲು. ಮತ್ತು ನನಗೆ ಈ ಸಣ್ಣದಿಂದಲೇ ಬಾಲ್ಯದಿಂದಲೇ ಚಿತ್ರಕಲೆ ತುಂಬ ಆಸಕ್ತಿ ಇತ್ತು. ಶಾಲೆಗಳಲ್ಲೆಲ್ಲ ಚಿತ್ರ ಬರೆದು ಬಹುಮಾನಗಳನ್ನೆಲ್ಲ ಸಿಗ್ತಿತ್ತು. ನಂತರ ನಾನು ಅಲ್ಲಿ ವೈದಿಕ ಕಲಿಯಲಿಕ್ಕೆ ಕಡ್ಪಾಡಿಗೆ ಬಂದೆ. ನಮ್ಮ ಗುರುಗಳಾದಂತಹ ಪೂಜ್ಯ ಶ್ರೀ ದಾಸಪ್ಪ ಪುರೋಹಿತರು, ಹಾಗೆ ಅಮ್ಮ ಲೀಲಾವತಿ ಅಮ್ಮನವರು. ಅಲ್ಲಿ ಕೂಡ ವೈದಿಕದ ಜೊತೆಗೆ ಈ ಚಿತ್ರಕಲೆಯನ್ನು ಮುಂದುವರಿಸ್ತಾ ಇದ್ದೆ. ಅಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗೆ ರಾತ್ರಿ ಇಡೀ ಚಿತ್ರವನ್ನು ಎಲ್ಲ ಬಿಡಿಸ್ತಾ ಇದ್ದೆ. ವೇಣುಗಿರಿ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೌರೋಹಿತ್ಯ ಕಲಿತ ಸೂರ್ಯ ಪುರೋಹಿತ್ ಪೂಜ್ಯ ಗುರುಗಳಾದ ವೇದಮೂರ್ತಿ ಶ್ರೀ ದಾಸಪ್ಪ ಪುರೋಹಿತರು ಇವರ ಚಿತ್ರಕಲೆಯ ಆಸಕ್ತಿಯನ್ನು ಕಂಡು ವಿಶೇಷ ಪ್ರೋತ್ಸಾಹವನ್ನ ನೀಡ್ತಾ ಇದ್ರು. ಸೂರ್ಯ ಪುರೋಹಿತ್ ಆಯಿಲ್ ಪೇಂಟಿಂಗ್ನ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಬಿಡಿಸಿ ಮತ್ತು ಫಸ್ಟಿಗಾಗಿ ವಾಟರ್ ಕಲರಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದೆ. ನಂತರ ಆಯಿಲ್ ಪೇಂಟಲ್ಲಿ ಚಿತ್ರ ಮಾಡ್ತಾಯಿದ್ದೆ. ಈ ವಾಟರ್ ಕಲರಲ್ಲಿ ಚಿತ್ರ ಮಾಡಬೇಕಾದ್ರೆ ಅಲ್ಲಿ ನಾವು ಬಿಡಿಸೋ ಕೂಡಲೇ ಅದು ಡ್ರೈ ಆಗಿ ಹೋಗ್ತದೆ. ಆಯಿಲ್ ಪೇಂಟಲ್ಲಿ ಆದರೆ ಹಾಗೆಲ್ಲ 2-3 ದಿವಸ ಅದನ್ನು ಒಣಗಲಿ, ಫಸ್ಟ್ ಒಂದು ಕೋಡ್ ಕೊಡಬೇಕು, ಹಾಗೆಯೇ 2ನೇ ಕೋಡ್ ಕೊಡಬೇಕು, ಹಾಗೆಯೇ 3 ಕೋಡ್ ಹೀಗೆ ಕೊಟ್ಟಲು ಅದು 1 ವಾರ ಸಹ ಬೇಕಾಗ್ತದೆ. ಮತ್ತು ನಾನು ಚಿತ್ರಕಲೆಯೊಟ್ಟಿಗೆ ಏನಾದರೂ ಗೋಡೆಯಲ್ಲೆಲ್ಲ ಪೇಂಟಿಂಗ್ ಮಾಡ್ತಿದ್ದೆ. ವಾಟರ್ ಕಲರಲ್ಲಿ ಪೇಪರಲ್ಲಿ ಮಾಡ್ತಿದ್ದೆ. ಗೋಡೆಗಳಲ್ಲಿ ಚಿತ್ರ ಎಲ್ಲ ಬಿಡಿಸುವಾಗ ಮತ್ತು ಇದಕ್ಕೆ ಏನಾದರೂ ಒಂದು ಬೇರೆ ನಮ್ಮ ಪೂಜೆಗೆ ಮತ್ತು ಈ ಚಿತ್ರಕಲೆಗೆ ತುಂಬ ಅವಿರಲ ಸಂಬಂಧ ಉಂಟು. ನಾನು ಪೂಜೆ ಇಡುವಾಗ ಮಂಡಲವನ್ನು ಹಾಕುವಾಗ ಈ ರಂಗೋಲಿಯಲ್ಲಿ ಏನಾದರೂ ಸಾಧಿಸಬೇಕಂತೇಳಿ ರಂಗೋಲಿಯನ್ನು ಹಾಕಿದೆ. ಈಗ ನಮ್ಮ ಖ್ಯಾತ ಪಾವನಜೋಳ ಸತೀಶಾಚಾರ್ಯ ಮನೆಯಲ್ಲಿ ಒಂದು ಚಿತ್ರ ರಂಗೋಲಿಯನ್ನು ಮಾಡಿದೆ. ಆ ಈಶ್ವರನ ಚಿತ್ರ ಅದು ಎಲ್ಲರ ಕಡೆಗೆ ವೈರಲ್ ಆಯಿತು. ಅದರ ಆದಮೇಲೆ ಎಲ್ಲರೂ ಕೂಡ ನನ್ನನ್ನು ಕರೀಲಿಕ್ಕೆ ಶುರು ಮಾಡಿದರು. ಪ್ರತಿಯೊಂದು ಮಂಡಲವನ್ನು ಹಾಕುವಾಗ ನಾಗನದ್ದು ಮಂಡಲ ಮತ್ತು ಈಶ್ವರದ ದೇವಿಯ ದುರ್ಗಾದೇವಿ ಒಂದು ಪುತ್ತೂರಲ್ಲಿ ಒಂದು 20 ಅಡಿ ಎತ್ತರದ ಉದ್ದದ್ದು ರಂಗೋಲಿ ಹಾಕಿದೆ. ಅದು ಕೂಡ ಎಲ್ಲರ ಗಮನ ಸೆಳೆಯಿತು. ಬೆಳಿಗ್ಗೆ ರಾತ್ರಿ 9 ಗಂಟೆ ಶುರು ಮಾಡಿದ್ದು, ಬೆಳಿಗ್ಗೆ 4 ಗಂಟೆವರೆಗೆ ಅದನ್ನು ಮಾಡ್ತಾಯಿದ್ದೆ. ಅದು ಯೂಟ್ಯೂಬಲ್ಲಿ ನೋಡ್ಬೋದು. ದೇವಸ್ಥಾನಗಳ ಗೋಡೆಗಳಲ್ಲಿ 500ಕ್ಕಿಂತಲೂ ಅಧಿಕ ದೇವರ ಚಿತ್ರವನ್ನ ಬಿಡಿಸಿದ ಕೀರ್ತಿ ಇವರದು. ಆಯಿಲ್ ಪೇಂಟಿಂಗ್ ಅಲ್ಲದೆ ಜಲವರ್ಣ ಚಿತ್ರಗಳನ್ನು ಮಾಡ್ತಾ ಇದ್ರು.
ಕಟಪಾಡಿಯ ಕಾರ್ಕಳ ನೆಕ್ಲಾಜೆ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೌರೋಹಿತ್ಯ ಕಲಿತು ಪೂಜೆಗೆ ಹಾಕುವ ಮಂಡಲವನ್ನು ರಂಗೋಲಿಯಲ್ಲಿ ಬಿಡಿಸುತ್ತಿದ್ರು. ಬೇರೆ ಬೇರೆ ಪೂಜೆಯಲ್ಲಿ ವಿವಿಧ ಮಂಡಲಗಳನ್ನು ಬಿಡಿಸುತ್ತಾ ಅದರ ಜೊತೆಗೆ ಚಿತ್ರಕಲೆಯನ್ನು ಪೌರೋಹಿತ್ಯದ ಜೊತೆಗೆ ಕೊಂಡೊಯ್ಯುತ್ತಿದ್ರು. ಆಯಿಲ್ ಪೇಂಟಿಂಗ್ಗಳಲ್ಲಿ ದೇವರ ಚಿತ್ರ ಮತ್ತು ವಾಲ್ ಡಿಸೈನ್ಗಳನ್ನು ಮುಂದುವರಿಸುತ್ತಾ ದೇವರ ಚಿತ್ರದ ಜೊತೆಗೆ ಗಣ್ಯರ ಚಿತ್ರಗಳನ್ನು ಬಿಡಿಸುವ ಹವ್ಯಾಸವನ್ನು ಬೆಳೆಸಿಕೊಂಡ್ರು. ಇವರು ಬಿಡಿಸಿದ ಚಿತ್ರಗಳಲ್ಲಿ ಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆ, ಜೇಸುದಾಸ್, ಹಂಸಲೇಖ, ದೇವದಾಸ್ ಕಾಪಿಕಾಡ್, ಶಾಸಕರಾದ ಸುನಿಲ್ ಕುಮಾರ್ ಚಿತ್ರ, ಸೂಲಿಬೆಲೆ ಅವರ ಚಿತ್ರ ಅಲ್ಲದೆ ಕನ್ನಡದ ಖ್ಯಾತ ಗಾಯಕರಾದ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಚಿತ್ರಗಳು ಬಿಡಿಸಿ ಅಭಿಮಾನಿಗಳ ಮನವನ್ನ ಗೆದ್ದಿದ್ದಾರೆ. ಎಸ್.ಪಿ.ಬಿ. ಅವರ ಚಿತ್ರಗಳ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಮತ್ತು ಹೀಗೇನೆ ನಂತರ ನಮ್ಮ ಪೊಲಿಮಾರು ಮಠದ್ದು ಸ್ವಾಮೀಜಿಯವರದ್ದು ರಂಗೋಲಿ ಹಾಕಿದೆ. ಅದು ತುಂಬ ವೈರಲ್ ಆಗಿತ್ತು. ಎಲ್ಲ 46,000 ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಅದು ನಮ್ಮ ಆತ್ಮೀಯರಾದಂಥ ರಾಜೇಶ್ ಕಡ್ಪಾಡಿಯವರು ಅದನ್ನು ತುಂಬ ವೈರಲ್ ಮಾಡಿಸಿದರು. ಹಾಗೆ ನಂತರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಬ್ರಹ್ಮಕಲಶ ಸಂದರ್ಭದಲ್ಲಿ ನಮಗೆ ಒಂದು ಆ ದುರ್ಗೆಯ ಅನುಗ್ರಹದಿಂದ ಒಳ್ಳೆಯ ಒಂದು ಪೃಥ್ವಿ ಆಚಾರ್ಯವರು ಇದಕ್ಕೆ ಒಂದು ಹೇಳಿದರು, ನೀವು ಅಲ್ಲಿ ರಂಗೋಲಿಯನ್ನು ಮಾಡ್ಬೋದು ಅಂತೇಳಿ. ಹಾಗೆ ಆಯ್ತು ಅಂತ ಹೇಳಿದೆ. ಹಾಗೆ ಅದು ರಂಗೋಲಿ ಬಹಳ ಅಲ್ಲಿ ತುಂಬ ಎಲ್ಲರಿಗೂ ನೋಡುವಂತಾಯಿತು. ಮತ್ತು ಇತ್ತೀಚೆಗೆ ಜೊತೆಯಲ್ಲಿ ಎಲ್ಲ ಧಾರಾವಾಹಿಯಲ್ಲಿ ಅನಿರುದ್ಧ್ ಮತ್ತು ಅನು ಇವರ ಧಾರಾವಾಹಿಗಳು ತುಂಬ ವೈರಲ್ ಆಗಿದೆ. ಹಾಗೆ ಅವರದ್ದು ಕೂಡ ರಂಗೋಲಿ ಹಾಕಿದೆ. ಅದು ತುಂಬ ಜನರು ವೀಕ್ಷಣೆ ಮಾಡಿದ್ದಾರೆ. ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ನಂತರ ಈ ಎಸ್.ಪಿ.ಬಿ. ಬಾಲಸುಬ್ರಹ್ಮಣ್ಯ ನಾವು ತುಂಬ ಅವರು ಅಭಿಮಾನಿಯಾಗಿದ್ದೇವೆ. ಹಾಗೆ ಅವರ ಈ ಒಂದು ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳಿ ಅವರಿಗೆ ಒಂದು ಶ್ರದ್ಧಾಂಜಲಿ ಮೂಲಕ ರಂಗೋಲಿ ಮೂಲಕ ಶ್ರದ್ಧಾಂಜಲಿಯನ್ನು ನಾವು ಕೊಟ್ಟಿದ್ದೇವೆ. ಹಾಗೆ ಅದು ಕೂಡ ತುಂಬ ವೈರಲ್ ಆಗಿತ್ತು. ಹಾಗೆ ತುಂಬ ಕಡೆಯಿಂದ ಚೆನ್ನೈಯಿಂದ, ಮೆಡ್ರಾಸಿಂದ, ಆಂಧ್ರ ಪ್ರದೇಶದಿಂದ ಕೂಡ ಫೋನ್ ಮೂಲಕ ಅವರ ಅಭಿಮಾನಿಗಳು ನನಗೆ ತುಂಬ ಕಾಲ್ ಮಾಡಿ ಹೇಳಿದೆ. ತುಂಬ ಸಂತೋಷವಾಯಿತು. ಇವತ್ತು ಕೂಡ ತುಂಬ ಜನ ನನಗೆ ಕಾಲ್ ಮಾಡಿ ನನಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. तेरे मेरे बीच में कैसा है ये बंधन अनजाना, कैसा है ये बंधन अनजाना, मैंने नहीं जाना अभी नहीं जानी, तेरे मेरे बीच में कैसा है ये बंधन अनजाना।
एक डोर खींचे दूजा दौड़ा चला है, एक डोर खींचे दूजा दौड़ा चला है, कच्चे धागे में बंधा चला है, ऐसे जैसे कोई हो, ऐसे जैसे कोई दीवाना मन नहीं जाना, तू भी नहीं जानी, तेरे मेरे बीच में कैसा है ये बंधन अनजाना। नींद न आए मुझे, चैन न आए, नींद न आए मुझे, चैन न आए, लाख जतन कर रोका न जाए, सपनों में ವಿಭಿನ್ನ ಚಿಂತನೆಯಿಂದ ಮನೆ ಮಾತಾಗಿರುವ ಸೂರ್ಯ ಪುರೋಹಿತ್ ಕಾರ್ಕಳದ ಪವನ್ ಜುವೆಲ್ಲರ್ಸ್ನ ಸತೀಶ್ ಆಚಾರ್ಯ ಮನೆಯಲ್ಲಿ ಹಿರಿಯ ವೈದಿಕರಾದ ಅಚ್ಯುತ ಶರ್ಮರವರ ಜೊತೆಯಲ್ಲಿ ಈಶ್ವರ ದೇವರ ರಂಗೋಲಿ ಬಿಡಿಸುವ ಅವಕಾಶ ಮೊದಲ ಬಾರಿಗೆ ಲಭಿಸಿತ್ತು. ಮೊದಲ ರಂಗೋಲಿಯಲ್ಲಿಯೇ ಎಲ್ಲರಿಂದ ಶಹಬ್ಬಾಸ್ ಎನಿಸಿಕೊಂಡ ಸೂರ್ಯ ಪುರೋಹಿತ್ ಹಿಂದಿರುಗಿ ನೋಡದೆ ವೈದಿಕ ಕಾರ್ಯದ ಜೊತೆಗೆ ಮಂಡಲ ಹಾಕಲು ಕೇರಳ, ಕರ್ನಾಟಕ, ಮುಂಬೈ ಹಾಗೂ ವಿದೇಶಗಳಿಗೂ ಇವರು ತೆರಳಿದ್ದಾರೆ. ಸೂರ್ಯ ಪುರೋಹಿತ್ ಆತ್ಮೀಯರಲ್ಲಿ ಒಬ್ಬರಾದ ಕಾರ್ಕಳದ ಸುರೇಶ್ ಈ ರೀತಿ ಹೇಳ್ತಾರೆ. ಸೂರ್ಯ ಪುರೋಹಿತರು ನಮ್ಮ ದೊಡಪರಾದ ದಾಸಪುರೋಹಿತರ ಶಿಷ್ಯ. 27 ವರ್ಷದಿಂದ ಇವರು ದೊಡಪನವರ ಒಟ್ಟಿಗಿದ್ದಾರೆ. ಹಾಗೂ ಕಟ್ಪಾಡಿಯಲ್ಲಿ ಇವರು ಬಾಲ್ಯದಿಂದಲೇ ಇವರು ಕಟ್ಪಾಡಿಯಲ್ಲಿ ದೊಡಪನೊಟ್ಟಿಗೆ ಪುರೋಹಿತಿಗೆ ವೃತ್ತಿ ಮಾಡ್ತಾ ಬಂದವರು. ಮತ್ತು ಅಲ್ಲಿ ಒಬ್ಬರು ಶಂಕರಾಚಾರ್ಯ ಅಂತ ಆರ್ಟ್ ಮಾಡ್ತಾಯಿದ್ರು. ಅವರೊಟ್ಟಿಗೆ ಅವರು ಆರ್ಟನ್ನು ನೋಡ್ತಾ ಕಲಿತು ಅಲ್ಲಿ ದೇವರ ಚಿತ್ರಗಳನ್ನು ಬಿಡಿಸುತ್ತಾ ಮತ್ತು ಅಲ್ಲಿಂದ ಕಟ್ಪಾಡಿ ಬಿಟ್ಟು ಅವರು ಕಾರ್ಕಳ ನಮ್ಮ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದರು. ನಮ್ಮ ಮನೆಗೆ ಬಂದರು ದೊಡಪ. ಅದು ತದನಂತರ ಅಲ್ಲಿ ಅವರು ಕಾಳಿಕಾಂಬ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಿದ್ರು. ಆ ಸಮಯದಲ್ಲಿ ಬ್ಯಾನರ್ಗಳನ್ನು ಬರಿತಾಯಿದ್ರು ಇವರು. ಆಗ ಇದು ಫ್ಲೆಕ್ಸಿಂಗ್ ಎಲ್ಲ ಇದರದ್ದು ಆ ಬಗ್ಗೆ ಎಲ್ಲ ಇರಲಿಲ್ಲ. ತದನಂತರ ಬ್ಯಾನರ್ ಬರಿತಾ ಇವರು ಆ ಫ್ಲೆಕ್ಸ್ಗಳು ಬಂದ ನಂತರ ಇದು ಇವರು ಆರ್ಟ್ ಬರೆಯುವಂಥದ್ದನ್ನು ಸ್ವಲ್ಪ ಕಮ್ಮಿ ಆಯಿತು. ಅದರ ನಂತರ ಇವರು ಚಿತ್ರಕಲೆಯ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದರು ಮತ್ತು ರಂಗೋಲಿಗಳಲ್ಲೆಲ್ಲ ಪಾಲ್ಗೊಳ್ತಾ ಇದ್ದರು. ಹಾಗೆ ಇವರು ಬೆಳೀತಾ ಈಗ ಉನ್ನತ ಮಟ್ಟಕ್ಕೆ ಇವರು ಚಿತ್ರಕಲಾ ಸ್ಪರ್ಧೆ, ಈ ಭಾವಚಿತ್ರಗಳನ್ನು ಬಿಡಿಸುವಂಥದ್ದು, ರಂಗೋಲಿ ಬಿಡಿಸುವಂಥದ್ದು ಅಂಥ ಕಲೆಗಳಲ್ಲಿ ಇವರು ಈಗ ಅತ್ಯುನ್ನತ ಮಟ್ಟಕ್ಕೆ ಏರುತ್ತಾ ಬಂದಿದ್ದಾರೆ. ಇವರು ನಮ್ಮ ದೊಡ್ಡಪ್ಪನ ಶಿಷ್ಯ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಂದು ಯಾವುದೇ ವೈದಿಕ ಕಾರ್ಯಕ್ರಮ ಇರಲಿ, ಸೂರ್ಯ ಪುರೋಹಿತರ ರಂಗೋಲಿಯಿಂದ ಮಾಡಿದಂತಹ ಅನೇಕ ದೇವರ ಚಿತ್ರಗಳನ್ನು ಕಾಣಬಹುದಾಗಿದೆ. ಮುಂದಿನ ಯೋಚನೆಯ ಬಗ್ಗೆ ಸೂರ್ಯ ಪುರೋಹಿತ್ ಹೇಳೋದು ಹೀಗೆ. ಮುಂದೆ ಈಗ ನಾನು ಹಲವಾರು ಕಡೆಯಲ್ಲಿ 3D ಚಿತ್ರಗಳನ್ನು ಮಾಡ್ತಾ ಇದ್ದೇನೆ. ಆ 3D ಚಿತ್ರಗಳಲ್ಲಿ ಇನ್ನೂ ಕೂಡ ಏನಾದರೂ ಇದನ್ನು ಮುಂದೆ 3D 4D ಹಾಗೆ ಇನ್ನಿತರ ವಿಭಿನ್ನ ಶೈಲಿಯಲ್ಲಿ ಏನಾದರೂ ಮಾಡಬೇಕೆಂದಿದ್ದೇನೆ. ನನಗೆ ಒಂದು ಈ ರಂಗೋಲಿ ಹುಡಿಯಲ್ಲಿ ವಿದೇಶಕ್ಕೆ ಹೋಗುವಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ವಾಸ್ತುತಜ್ಞರಾದ ಶ್ರೀ
ಅಶೋಕ್ ಪುರೋಹಿತರು ಕೂಡ ನನಗೆ ತುಂಬ ಸಹಕಾರ ಕೊಟ್ಟಿದೆ. ಹಾಗೆ ಶ್ರೀ ಗುರೂಜಿ ಉಮೇಶ್ ಆಚಾರ್ಯ ಪಡೀಲು, ಹಾಗೆ ಎಲ್ಲ ಪುರೋಹಿತರನವರೆಲ್ಲ ಕೂಡ ನನಗೆ, ಎಲ್ಲ ಸುಳ್ಯ ನಾಗರಾಜ ಭಟ್ರು, ಸೀತಾರಾಮ ಶಾಸ್ತ್ರಿಗಳು, ಇಲ್ಲಿಯ ವಿಠಲ್ ಪುರೋಹಿತರು ಎಲ್ಲರೂ ಕೂಡ ನನಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಸಮಾಜ ಬಾಂಧವರು, ಇನ್ನಿತರ ಬಾಂಧವರೆಲ್ಲ ಕೂಡ ನನಗೆ ರಂಗೋಲಿಯನ್ನು ಕರೆಸಿ ಆ ಮಂಡಲವನ್ನು ಹಾಕಿಸ್ತಾ ಇದ್ದಾರೆ. ಮತ್ತು ಎಲ್ಲ ಪ್ರತಿಯೊಂದು, ನಾನು ಯಾರಾದರೂ ಇಲ್ಲಿ ಗೆಸ್ಟ್ನವರು ಅವರು ಬಂದರೆ ಯಾರಾದರೂ ಇಲ್ಲಿಗೆ ಕಾರ್ಕಳಕ್ಕೆ ಒಂದು ಅವರ ಭಾವಚಿತ್ರ, ಹಂಸಲೇಖ ಭಾವಚಿತ್ರವನ್ನು ಬಿಡಿಸಿಕೊಟ್ಟಿದ್ದೀನಿ ವಾಟರ್ ಕಲರಲ್ಲಿ. ಮತ್ತು ಇನ್ನಿತರ ಗೋಡೆಗಳಲ್ಲಿ ಕೂಡ ಚಿತ್ರವನ್ನು ಬಿಡಿಸುವ ವಾಲ್ ಪೇಂಟಿಂಗ್ ಅಂತೇಳಿ, ಅದು ಕೂಡ ಡಿಸೈನ್ ಅಂತ ಈಗ ಎಲ್ಲದು ತುಂಬ ಫೇಮಸ್ ಆಗ್ತಾ ಉಂಟು. ಮತ್ತು ಇನ್ನಿತರ ಎಲ್ಲ ಕಡೆಗಳಲ್ಲಿ ಕೂಡ ಹಂಸಲೇಖ ಮತ್ತು ಇವರ ಇನ್ನಿತರ ಎಲ್ಲ ದೇವದಾಸ್ ಕಾಪಿ ಕಾರ್ಡು, ಮತ್ತು ಇನ್ನು ತುಂಬ ಜನರದ್ದು ಅವರ ಭಾವಚಿತ್ರವನ್ನು ಬಿಡಿಸಿಕೊಟ್ಟಿದ್ದೇನೆ. ಹಾಗೆ ನನಗೆ ಮನೆಯಲ್ಲಿ ನಮ್ಮ ಮನೆಯವರು ಕೂಡ ಎಲ್ಲ ತುಂಬ ಸಪೋರ್ಟಾಗಿ ನನಗೆ ಸಪೋರ್ಟ್ ಕೊಡ್ತಿದ್ದಾರೆ. ನಮ್ಮ ಈ ನೆಕ್ಲಾಜ ಕಾಳಿಕಾಂಬ ದೇವರ ಎಲ್ಲ ಇಷ್ಟೆಲ್ಲ ನಮ್ಮ ಬರಬೇಕಾದ್ರೆ ಆ ತಾಯಿಯ ಅನುಗ್ರಹ. ಹಾಗೆ ಈ ರಂಗೋಲಿ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೆ ಏಕಾಗ್ರತೆ ಮತ್ತು ತಾಳ್ಮೆ, ಇದನ್ನು ಈ ರಂಗೋಲಿ ಬಿಡಿಸುವುದಲ್ಲ, ಅದನ್ನು ನಾವು ಏನು ರಕ್ಷಣೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಬಿಡಿಸೋದ್ರೆ ನಾಳೆಗೆ ಆಗ ಏನಾದರೂ ಪ್ರಾಣಿಗಳು ಬಂದು ಅದು ಹಾಳು ಮಾಡಿ ಹೋಗ್ತದೆ. ಅದನ್ನು ರಕ್ಷಣೆ ಮಾಡುವಂಥದ್ದು ಈ ರಂಗೋಲಿಯಲ್ಲೊಂದು ವಿಶೇಷತೆ. ಮತ್ತು ನನಗೆ ಒಂದು 100-150 ಮಕ್ಕಳಿಗೆ ಈ ಚಿತ್ರಕಲೆಯನ್ನು ಹೇಳಿಕೊಡ್ತಾ ಇದ್ದೇನೆ. ಮತ್ತು ವಿಶೇಷ ಮಕ್ಕಳಿಗೆ ಕೂಡ ಇದನ್ನು ಹೇಳಿಕೊಡ್ತಾ ಇದ್ದೇನೆ ಈ ಚಿತ್ರಕಲೆಯನ್ನು. ಮತ್ತು ಈ ನನ್ನ ಈ ಯಾವುದೊಂದು ಕಲಾವಿದ ಮುಂದೆ ಬರಬೇಕಾದ್ರೆ ಅದಕ್ಕೆ ಪ್ರಾಮುಖ್ಯವಾದದ್ದು ಮಾಧ್ಯಮದವರು. ಅಂತಹ ನಮಗೆ ಈ ಸಣ್ಣ ಕಲಾವಿದನಿಗೆ ಈ ಅವಕಾಶವನ್ನು ಕೊಟ್ಟಂಥ ನಮ್ಮ ಟಿ ವಿಯವರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ. ಅಯೋಧ್ಯೆ ಶಿಲಾನ್ಯಾಸ ಸಂದರ್ಭದಲ್ಲಿ ಶ್ರೀರಾಮ ಮಂದಿರದ ರಂಗೋಲಿ ಚಿತ್ರ ಅಲ್ಲದೆ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ 60-70 ಜಲವರ್ಣ ಚಿತ್ರವನ್ನ ರಚಿಸಿದ್ದಾರೆ. 3D ರಂಗೋಲಿಯನ್ನ ಹಾಕುವುದರಲ್ಲಿ ತಮ್ಮ ಕೈಚಳಕವನ್ನ ತೋರಿಸಿದ ಸೂರ್ಯ ಪುರೋಹಿತ್ರ ಚಿತ್ರಕಲೆ ಹೀಗೆ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ.